ಲಯನ್ಸ್ ಬಲ್ಲಾಳ್ಬಾಗ್ ಬಿರುವೇರು ಕುಡ್ಲ ಮಂಗಳೂರುದರ ಬೆಳ್ತಂಗಡಿ ಘಟಕದ 18ನೆಯ ಮಾಸಿಕ ಸೇವಾ ಯೋಜನೆಯ ವತಿಯಿಂದ ಧನ ಸಹಾಯ ವಿತರಿಸಲಾಯಿತು. ವಡಂಗಡಿ ಗ್ರಾಮದ ಪೊಯ್ಯೆಗುಡ್ಡೆ ನಿವಾಸಿ ದಿವಂಗತ ತಂಬಿರಾಜ್ ಜೈನ್ ಅವರ 3 ಪುತ್ರರಲ್ಲಿ ಒಬ್ಬ ಪುತ್ರ ಗ್ಯಾಂಗ್ರೀನ್ ರೋಗಕ್ಕೆ ತುತ್ತಾಗಿ ಇತ್ತೀಚೆಗೆ ನಿಧನರಾದರು. ಇನ್ನೊಬ್ಬ ಪುತ್ರ ಸಣ್ಣದಿಂದಲೇ ಕಾಯಿಲೆಗೆ ಮಾತ್ರೆಗಳನ್ನು ಸೇವಿಸಿ ಈಗ ಟಿಬಿ ಮೂರ್ಛೆ ರೋಗಕ್ಕೆ ತುತ್ತಾಗಿ ಇವರು ಕೂಡ ಅಸೌಖ್ಯದಿಂದ ಬಳಲುತ್ತಿದ್ದಾರೆ. ದಿವಂಗತ ತಂಬಿರಾಜ್ ಜೈನ್ ಅವರ ಹಿರಿಯ ಮಗನಾದ ಪ್ರಕಾಶ್ ಜೈನ್ ಅವರು ಒಬ್ಬರೇ ಆಟೋ ರಿಕ್ಷಾದಲ್ಲಿ ದುಡಿದು ತಮ್ಮನ ಚಿಕಿತ್ಸೆಯ ವೆಚ್ಚ ವಾರಕ್ಕೆ 2700 ಹಾಗೂ ಮನೆಯ ಖರ್ಚು ಮಾಡಲು ಇವರಿಂದ ಸಾಧ್ಯವಾಗುತ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಘಟಕವು ಬ್ರಹ್ಮಶ್ರೀ ಸೇವಾ ನಿಧಿಯಿಂದ ಪ್ರಕಾಶ್ ಜೈನ್ ಅವರಿಗೆ 15,000 ರೂಪಾಯಿ ಮೊತ್ತದ ನಗದು ಚೆಕ್ ಅನ್ನು ಪಡಂಗಡಿ ಪಂಚಾಯತ್ ಸದಸ್ಯರಾದ ಹಮೀದ್ ರವರು ನೀಡಿದರು. ರಾಜೇಶ್ ಕೋಟೆ ನೇತೃತ್ವಗಳು ಅನೇಕ ಯುವಕಿಯರು ಬರ್ತದೆ ಸಮಾಜಡು ತೀರವರಿದ್ದು ಬಾರಿ ಕಷ್ಟಗಳು ಜೀವನ ನಡಪುಣ್ಣಂಚಿನ ತನ್ನ ಒಂಜಿ ಸಹೋದರನ ಕಲೆ ಒಂದು ಕುಡಂಜಿ ಸಹೋದರನ ಈ ಪರಿಸ್ಥಿತಿಯಲ್ಲಿ ತನ್ನ ರಿಕ್ಷಾ ಬಾಡಿಗೆ ಮಲ್ತೊಂದು ಮುಕ್ಲಿನ ತೂಬೊಂದು ಜೀವನದ ಕೂಡ ಭಯಂಕರ ಈ ಕಷ್ಟದ ದಿನಟ್ಟು ನಿಖಲ್ನ ಈ ಒಂಜಿ ಪ್ರಯತ್ನ ಒಂದು ಭಾರಿ ಒಂಜಿ ಫಲ ಕೊರ್ಪಣಕ್ಕೆ ಒಂದೊಂಜಿ ವ್ಯವಸಾಯಿಗಳು ಈ ಬಿರುವೇರು ಕುಳ್ಳಗಳು ಮಲ್ತಾರೆ ನಿಖಲಿಗೆ ದೇವರ ನಲ್ಲ ಇಂಚಿನ ಕಾರ್ಯಕ್ರಮ ಹಲವಾರು ಕಾರ್ಯಕ್ರಮ ಇಂಚಿನ ಸಹಾಯ ಮಲ್ತದೆ. ಆ ದೇವರ ನಿಖಲೆ ಆಯುಷ್ಯ ಆರೋಗ್ಯ ಸಂಪತ್ತು ಕೊರದು ನಲ್ಲ ಇಂಚಿನ ಹೆಚ್ಚಿನ ಬೇಲೆ ಮಲ್ತದೆ. ಬಡವರನ್ನ ಕಣ್ಣೀರು ಒರೆಸೋಂಚಿನ ಒಂಜಿ ಕಾರ್ಯಕ್ರಮಗಳಿಗೆ ಕೈಪಾಡ್ತಾರೆ ಅವು ದೇವರು ಈಗ ನಲ್ಲ ನಿಖಲಿಗೆ ಸಹಾಯ ಒದಗಾದು ನಲ್ಲ ಹೆಚ್ಚಿನ ಕಾರ್ಯಕ್ರಮ ಮಲ್ತಿ ದಕ್ಷಿಣ ಕನ್ನಡ ಜಿಲ್ಲೆಡತ್ತು ರಾಜ್ಯಡೆ ಒಂಜಿ ಯಶಸ್ವಿ ಬಿರುವೇರು ಕುಡ್ಲ ಒಂಜಿ ಕಾರ್ಯಕ್ರಮ ಆವಡೆ ಪಡೆದ ನಿಖಲ ಮಾತುಗಳ ಪಣ್ಣೊಂದು. ಈ ಸಂದರ್ಭ ಘಟಕದ ಅಧ್ಯಕ್ಷರಾದ ರಾಜೇಶ್ ಕೋಟ್ಯಾನ್, ಕಾರ್ಯದರ್ಶಿ ಅರುಣ್ ಪೂಜಾರಿ, ಕೋಶಾಧಿಕಾರಿ ಹರ್ಷ ಕೋಟ್ಯಾನ್, ಪದಾಧಿಕಾರಿಗಳಾದ ಸುರೇಂದ್ರ ಕೋಟ್ಯಾನ್, ಸುಕೇಶ್ ಪೂಜಾರಿ ಮೊದಲಾದವರು ಉಪಸ್ಥಿತರಿದ್ದರು. ದಿನಕ್ಕೆ 7 ಮಾತಾಡ್ಕೊಂಡು 17 ವರ್ಷದ ಮಕ್ಕಳು ಐಟು ಕಿಡ್ನಿ ಫಾಲ್ಟ್ ಬಂದು ಐದು ಕರೆಕ್ಟ್ ಅಲ್ಲ ಫುಲ್ಲು ಬ್ಲಾಕ್ ಆಯಿತು ಕಂಕನ ಅಡ್ಮಿಟ್ ಆದಿತ್ತು ಅಲ್ಲ ಸರ್ 1,40,000 ಮಟ್ಟ ಅಲ್ಲ ಐದು ಕಲ್ಲ ಒಂದು ವೆಳ್ಳಕ್ಕೆ ಬಂದಿದ್ರು ಆ ಮಾತ್ರೆ ಉಂತ ಹೊಡೋದು ಉಂತಂಡ ಸ್ಟಾರ್ಟ್ ಆಗಿ ಪೀರ್ಸ್ ಅಂಚಿತ್ತು ಅಂಚಿನ ಉಂಡಿತ್ತು ಅಂತ ಆ ಮಾತ್ರೆ ಕಂಟಿನ್ಯೂ ಆಗ್ತದಲ್ಲ ಅಂಚಿತ್ತು ಜಡ್ತು ಅಲ್ಲಿ ಹೊರ ಲಕ್ಕ ಪೋಪೆ ಕರಿಬೇನ ಪುನಃ ಒಂದು ಶುರುವಾದ ಒಂದು 5 ತಿಂಗಳು ಕರೀಲಿ ಮಾತ್ರೆ ಶುರುವಾದ 22 ವರ್ಷ.